ಸ್ನೇಹಿತರೆ ಸುಸ್ವಾಗತ ನಮ್ಮ ಮಾಸ್ಟರ್ ಪಾಂಡಿಯನ್ ಕನ್ನಡ ಇನ್ಫೋ ಚಾನಲ್ಗೆ. ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದ ಒಂದು ಫ್ಯಾಕ್ಟ್ ತಂದಿದ್ದೇನೆ. ಏನಪ್ಪಾ ಅಂದ್ರೆ ಸ್ನೇಹಿತರೆ, ನೀವು ಸಾಕಷ್ಟು ಮೂವಿಗಳಲ್ಲಿ ನೋಡಿರ್ತೀರ. ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಈ ತರದ ಒಂದು ಸರ್ಟಿಫಿಕೇಟ್ ತೋರಿಸ್ತಾರೆ. ಈಗ ತೋರಿಸೋದು ಕಮ್ಮಿ, ಆದ್ರೆ ಮೊದಲೆಲ್ಲ ಈ ತರ ಸರ್ಟಿಫಿಕೇಟ್ ತೋರಿಸ್ತಾ ಇದ್ರು. ಏನಪ್ಪ ಇದು ಸರ್ಟಿಫಿಕೇಟ್ ಏನ್ ಇಂಡಿಕೇಟ್ ಮಾಡ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕೆಲವೊಂದಿಷ್ಟು ಮಂದಿ ಗೊತ್ತಿರೋದಿಲ್ಲ. ಅದನ್ನ ಇಲ್ಲಿ ತಿಳಿಸ್ಕೊಡ್ತೀನಿ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ನಮ್ಮ ಇಂಡಿಯಾದ ಟಾಪ್ 5 ಪ್ರೊಫೆಷನಲ್ ಹ್ಯಾಕರ್ಸ್ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಈ ತರದ ಹೆಚ್ಚಿನ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸ್ನೇಹಿತರೆ, ಈ ಸರ್ಟಿಫಿಕೇಟ್ಗಳಲ್ಲಿ 2 ಥರಗಳಿವೆ. ಯಾಕಪ್ಪ ಅಂದ್ರೆ ಏನು ಹಿಂದಿಯಲ್ಲಿ ಅಂತ ಏನಾದರೂ ಇರಲಿ, ಆದ್ರೆ ಕೆಳಗಡೆ ಏನು ಗಮನಿಸಬೇಕಾರೋ ವಿಷಯ ಏನಂದ್ರೆ ಎ ಮತ್ತೆ ಯು. ಎ ಸರ್ಟಿಫಿಕೇಟ್ ಏನಾದರೂ ಇತ್ತಪ್ಪ ಅಂದ್ರೆ ಇದು ರಿಸ್ಟ್ರಿಕ್ಟೆಡ್, ಈ ತರ ಏಜ್ನವ್ರಿಗೆ ಇದು ನೋಡ್ಲಿಕ್ಕಿಲ್ಲ ಅಂತ. ಏನು ಯು ಸರ್ಟಿಫಿಕೇಟ್ ಇದ್ರೆ ಇದು ರಿಸ್ಟ್ರಿಕ್ಷನ್ ಇರಲ್ಲ, ಯಾರು ಬೇಕಾದ್ರೂ ನೋಡ್ಬೋದು. ಆದ್ರೆ ಬೋತ್ ಎ ಮತ್ತೆ ಯು ಏನಾದ್ರು ಇದ್ರೆ ಏನು ಸ್ವಲ್ಪ ರಿಸ್ಟ್ರಿಕ್ಷನ್ ಇರ್ತದೆ, ಇರಲೂ ಇಲ್ಲ. ಅಂದ್ರೆ 12 ವರ್ಷದ ಕೆಳಗಿನ ಮಕ್ಕಳಿಗೆ ಇದನ್ನ ನೋಡ್ಲಿಕ್ಕಿಲ್ಲ ಅಂತ ಅರ್ಥ ಸ್ನೇಹಿತರೆ. ಇನ್ನು ಎಸ್ ಸರ್ಟಿಫಿಕೇಟ್ ಫಿಲ್ಮ್ ಇತ್ತಂದ್ರೆ ಕೆಳಗಡೆ ಎಸ್ ಅಂತ ಏನಾದ್ರು ಇದ್ದ ಅಂದ್ರೆ ಸ್ನೇಹಿತರೆ ಅದು ಕೂಡ ರಿಸ್ಟ್ರಿಕ್ಷನ್. ಸ್ನೇಹಿತರೆ, ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಅ ಬಾರ್ ಯು. ಈ ತರ ಅ ಮತ್ತೆ ಕ್ರಾಸ್ ಅಲ್ಲಿ ಯು ಅಂತ ಇದ್ರೆ ಸ್ನೇಹಿತರೆ ಇದನ್ನ ಯಾರು ಬೇಕಾದ್ರೂ ನೋಡ್ಬೋದು ಫಿಲ್ಮ್ನ. ಯಾಕಂದ್ರೆ ಇದಕ್ಕೆ ಯಾವುದೇ ತರದ ರಿಸ್ಟ್ರಿಕ್ಷನ್ ಇರಲ್ಲ, ಯಾವುದೇ ತರದ ಅಡೆತಡೆಗಳು ಇರಲ್ಲ. ಇದನ್ನ ಯಾರು ಬೇಕಾದ್ರೂ ನೋಡ್ಬೋದು ಸ್ನೇಹಿತರೆ. ಇನ್ನು ಸೆಕೆಂಡ್ ಒನ್ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಅವ ಬೈ ಯು ಎ. ಹಿಂದಿಯಲ್ಲಿ ಅವ ಮತ್ತೆ ಇಂಗ್ಲಿಷ್ ನಲ್ಲಿ ಯು ಎ ಅಂತ ಕೆಳಗೆ ಇದ್ರೆ ಸ್ನೇಹಿತರೆ ಇದನ್ನ 12 ವರ್ಷದ ಕೆಳಗಿನ ಮಕ್ಕಳು ನೋಡ್ಲಿಕ್ಕಿಲ್ಲ. ಹಾಗೆ ಒಂದ್ ವೇಳೆ ಏನಾದ್ರು ನೋಡ್ಬೇಕಿದ್ರೆ ಅವ್ರ ಪೇರೆಂಟ್ಸ್ ಗೈಡ್ಲೈನ್ಸ್ ಬೇಕು. ಹಾಗಿಲ್ಲದೆ ಇದ್ರೆ ಇದನ್ನ 12 ವರ್ಷದ ಕೆಳಗಿನ ಮಕ್ಕಳು ನೋಡ್ಲಿಕ್ಕಿಲ್ಲ. ಇನ್ನು ಸ್ನೇಹಿತರೆ ವಿ ಬೈ ಎ ಅಂತ ಏನಾದ್ರು ಇದ್ರೆ ಸ್ನೇಹಿತರೆ, ವಿ ಬೈ ಎ ಅಂತ ಏನು ಸರ್ಟಿಫಿಕೇಟ್ ಫಿಲ್ಮ್ ಇದ್ರೆ ಸ್ನೇಹಿತರೆ ಇದನ್ನ 18 ವರ್ಷದ ಕೆಳಗಿನ ಮಕ್ಕಳು ನೋಡ್ಲಿಕ್ಕಿಲ್ಲ ಅಂತ ಹೇಳ್ತದೆ ಸ್ನೇಹಿತರೆ. ಇದು ಸ್ವಲ್ಪ ಬ್ಯಾಡ್ ಇಂಪ್ರೆಷನ್ ಹೊಂದಿರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಫೋರ್ತ್ ಒನ್ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಎಸ್ ಸರ್ಟಿಫೈಡ್ ಫಿಲ್ಮ್ ಏನಾದ್ರು ಇದ್ರೆ ಸ್ನೇಹಿತರೆ ಇದನ್ನ ಓನ್ಲಿ ಡಾಕ್ಟರ್ಸ್ ಮತ್ತೆ ಸೈಂಟಿಸ್ಟ್ ಮಾತ್ರ ನೋಡ್ಬೋದು ಅಂತ ಇರ್ತದೆ. ಇದಿಷ್ಟು ಸ್ನೇಹಿತರೆ ಏನು ಪಿಕ್ಚರ್ಗಳಿಗೆ ಅನುಗುಣವಾಗಿ ಅವರು ಸರ್ಟಿಫಿಕೇಟ್ನ ಕೊಡ್ತಾರೆ. ಇನ್ನು ನಿಮಗೆ ಯಾವುದು ನೆಚ್ಚಿನ ಫಿಲ್ಮ್ ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಮುಂದಿನ ಸ್ಟೆಪ್ಪಿಗೆ ಹೋಗೋಣ, ಅಂದರೆ ಮುಂದಿನ ಫ್ಯಾಕ್ಟ್ಗೆ ಹೋಗೋಣ. ಅದು ಸ್ನೇಹಿತರೆ ಇಂಡಿಯಾದ ಟಾಪ್ 5 ಪ್ರೊಫೆಷನಲ್ ಹ್ಯಾಕರ್ಸ್ ಯಾರಪ್ಪ ಅಂದರೆ ಸ್ನೇಹಿತರೆ, ಅದಕ್ಕೆ ಮೊದಲು ಹ್ಯಾಕ್ ಮಾಡೋದು ಒಂದು ದೊಡ್ಡವಾದ ಕ್ರೈಮ್ ಅಂತಲೇ ಹೇಳ್ಬೋದು. ಆದರೂ ಕೂಡ ಸ್ನೇಹಿತರೆ ಒಬ್ಬೊಬ್ಬರ ಜೀವನದಲ್ಲಿ ಒಂದು ಏನೋ ಆಸೆ ಇರ್ತದೆ, ನಾವೊಬ್ಬ ದೊಡ್ಡ ಹ್ಯಾಕರ್ ಆಗಿರ್ಬೇಕಂತ. ಆದರೆ ಸ್ನೇಹಿತರೆ ಏನೇ ಕೆಲಸ ಮಾಡಿದ್ರು ಒಂದು ಜನದ ಒಳ್ಳೆಯಗೋಸ್ಕರ ಮಾಡೋಣ, ಮತ್ತೆ ನಮ್ಮ ಭಾರತ ದೇಶದ ಒಳಿತಿಗಾಗಿ ಏನೋ ಒಂದು ಕೆಲಸ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ, ಇಲ್ಲಿ ನಾವು ತಿಳಿರುವಂಥ ಹ್ಯಾಕರ್ಸ್ ಎಲ್ಲ ಪ್ರೊಫೆಷನಲ್ ಹ್ಯಾಕರ್ಸ್ ಅಂದರೆ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದವರು. ಇವರೆಲ್ಲ ನಮ್ಮ ಭಾರತವನ್ನು ಎಷ್ಟೋ ಕಂಪನಿಗಳು ಮುಚ್ಚಿ ಹೋಗೋದ್ರಿಂದ ತಡೆದಿದ್ದಾರೆ. ಹಾಗೆ ಸ್ನೇಹಿತರೆ ನಮ್ಮ ದಿನನಿತ್ಯ ಜೀವನದಲ್ಲಿ ಏನು ಕೆಲವೊಮ್ಮೆ ಸಾಕಷ್ಟು ಮಂದಿದು ಏನಾಗಿರ್ತದೆ, ಸೋಷಿಯಲ್ ಅಕೌಂಟ್ಸ್ ಅಂದರೆ ಇನ್ಸ್ಟಾ, ಫೇಸ್ಬುಕ್ ಮತ್ತು ಈಗಿನ ಟ್ರೆಂಡ್ ಏನು ಪಬ್ಜಿ, ಫ್ರೀ ಫೈರ್ ಎಲ್ಲ ಕೆಲವು ಮಂದಿ ಅಕೌಂಟ್ ಎಲ್ಲ ಹ್ಯಾಕ್ ಆಗಿಬಿಟ್ಟಿರ್ತದೆ. ಆ ಥರ ನಿಮ್ಮ ಅಕೌಂಟ್ ಏನಾದರೂ ಹ್ಯಾಕ್ ಆಗಿದ್ರೆ ಸ್ನೇಹಿತರೆ ನಮ್ಮೊಂದಿಗೆ ಹಂಚಿಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸ್ನೇಹಿತರೆ. ಇನ್ನು ನೀವು ಫ್ರೆಂಡ್ಸ್ದು ನೀವೇನಾದರೂ ಹ್ಯಾಕ್ ಮಾಡಿದ್ದು, ಏನಾದರೂ ತಮಾಷೆಗೋಸ್ಕರ ಮಾಡಿದ್ದು ಏನಾದರೂ ಇದ್ದರೂ ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ. ಫಸ್ಟ್ ಹ್ಯಾಕರ್ ಯಾರಪ್ಪ ಅಂದರೆ ಸ್ನೇಹಿತರೆ 2006ರ ಮೈಕ್ರೋಸಾಫ್ಟ್ ಸೆಕ್ಯೂರಿಟಿ ಶೂಟರ್ ಸ್ಪರ್ಧೆಯ ವಿವೇಕ್ ವಿಜೇತರಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರೇ ಭಾರತದ ಪ್ರೊಫೆಷನಲ್ ಹ್ಯಾಕರ್ ಅಂತ ಎಣಿಸಿಕೊಳ್ಳುವ ಭಾರತದ ವಿವೇಕ್ ರಾಮಚಂದ್ರನ್. ಇವರ ಸ್ನೇಹಿತರೆ 2 ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅವುಗಳೇ ಬ್ಯಾಕ್ ಟ್ರ್ಯಾಕ್ ಬಳಸಿ ವೈರ್ಲೆಸ್ ಫೆಂಟ್ರೆಸ್ಟೆಂಟ್ ಟೆಸ್ಟಿಂಗ್ ಮತ್ತು ಡಿ ಮೆಟಾಸ್ ಫ್ಲೈಟ್ ಮೆಗಾ ಪ್ರೀಮಿಯರ್ ಅಂತ. ಇವುಗಳನ್ನ 2011ರಲ್ಲಿ ವಿಶ್ವದಾದ್ಯಂತ ಬಿಡುಗಡೆ ಮಾಡಲಾಗಿದೆ. ಅದಷ್ಟೇ ಅಲ್ಲದೆ ಸ್ನೇಹಿತರೆ ಇವರು ಪ್ರಖ್ಯಾತ ಭದ್ರತಾ ಸಂಶೋಧಕರು ಮತ್ತು ಫೆಂಟೆಸ್ಟ್ ಅಕಾಡೆಮಿಯ ಸ್ಥಾಪಕರು ಕೂಡ, ಮತ್ತು ಅದರ CEO ಕೂಡ. ಇನ್ನು ಇವರು ಮಾಡಿದಂಥ ಹ್ಯಾಕ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ವಿವೇಕ್ ಸೈಬರ್ ದಾಳಿಯಿಂದ ಹಲವಾರು ಕಂಪನಿಗಳನ್ನು ಉಳಿಸಿದವರು ಮತ್ತು ಸರ್ಕಾರಿ ಸಂಸ್ಥೆಗಳೊಂದಿಗೆ ಕೆಲಸ ಮಾಡಿದರು. ಇದಲ್ಲದೆ ಕೆಲವರು ಚೆಲ್ಲಂ ವಿಶ್ವದ ಮೊದಲ ವೈಫೈ ಫೈರ್ವಾಲ್ ಸೃಷ್ಟಿಯ ಹಿಂದಿನ ವ್ಯಕ್ತಿಯಾಗಿದ್ದಾರೆ. ಇನ್ನು ಸೆಕೆಂಡ್ ಹ್ಯಾಕರ್ ಯಾರಪ್ಪ ಅಂದ್ರೆ ಬೆನಾಲ್ ಜೋಸೆಫ್. ಇವರು ಭದ್ರತಾ ಸಂಶೋಧಕರು ಮತ್ತೆ TDX ಸ್ಪೀಕರ್ ಕೂಡ, ಮತ್ತೆ ಲೇಖಕರು, ಪ್ರಖ್ಯಾತ ವೈಟ್ ಹ್ಯಾಟ್ ಹ್ಯಾಕರ್ ಮತ್ತು ಲಿಮ್ಕಾ ಬುಕ್ ರೆಕಾರ್ಡ್ ಹೋಲ್ಡರ್ ಕೂಡ ಆಗಿದ್ದಾರೆ. ಇವರು ಸ್ನೇಹಿತರೆ ಭಾರತದಲ್ಲಿ ಕಂಪ್ಯೂಟರ್ ಭದ್ರತಾ ಕ್ಷೇತ್ರದಲ್ಲಿ ಖಚಿತ ಅನುಭವವನ್ನು ಹೊಂದಿದ್ದಾರೆ, ಅಂದ್ರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಉಳ್ಳವರಾಗಿದ್ದಾರೆ. ಇವ್ರ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ ಬೆನಾಲ್ ಜೋಸೆಫ್ ಅವರು ಮಾಹಿತಿ ವ್ಯವಸ್ಥೆಗಳ ಭದ್ರತಾ ಸಂಘದ ಅಧ್ಯಕ್ಷರಾಗಿದ್ದಾರೆ, ಅಂದ್ರೆ ISSA ಸಂಘದ ಅಧ್ಯಕ್ಷರಾಗಿದ್ದಾರೆ, ಮತ್ತು ಸೈಬರ್ ಭದ್ರತಾ ಉದ್ಯಮಗಳ ಸಲಹಾ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ.
ಇನ್ನು ಇವರು ಹೊಸ ದಿಲ್ಲಿಯ ಅಪರೂಪದ ತನಿಖಾ ಬ್ಯೂರೋ ಮಾಜಿ ನಿರ್ದೇಶಕರು ಕೂಡ ಆಗಿದ್ದಾರೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಥರ್ಡ್ ಹ್ಯಾಕರ್ ಬಗ್ಗೆ ಹೇಳೋದಾದ್ರೆ ಇವರು ಅಂಕಿತ್ ಪಾಂಡೆ ಅಂತ. ಆದರೆ ಸ್ನೇಹಿತರೆ ಇವರು ಹ್ಯಾಕರ್ ಹೌದು, ಆದರೆ ಇವರು ತಮ್ಮನ್ನು ತಾವೇ ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಅಂತ ಅನ್ಸ್ಕೊಂಡಿದ್ದಾರೆ. ಬ್ಲ್ಯಾಕ್ ಹ್ಯಾಟ್ ಹ್ಯಾಕರ್ ಅಂದರೆ ಒಂದು ಯಾವುದೇ ಒಂದು ಸಿಸ್ಟಮ್ನ ಕೊಟ್ಟರೆ ಅದನ್ನು ಪಟ್ನ ಏನೋ ಹ್ಯಾಕ್ ಮಾಡಿ ತೆಗಿಬಿಡೋಕು, ಅಂದರೆ ಹ್ಯಾಕರ್ಗಳಲ್ಲಿ ಹ್ಯಾಕರ್ ಅಂತ ಅನ್ನಿಸ್ಬೋದು ಸ್ನೇಹಿತರೆ. ಅಂಥವ್ರನ್ನ ಇವರು ತಮ್ಮನ್ನು ತಾವೇ ಅಂತ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆಗಳು ನಡೆಸಿದೆ. ಇವರು ಹೆಚ್ಚಾಗಿ ಕೆಲಸ ಮಾಡೋದು ಯಾವುದಂದರೆ ಇಂಟರ್ನೆಟ್, ಈ ಥರದ ಸಾಕಷ್ಟು OS ನೆಟ್ವರ್ಕ್ಗಳಂತ ಆಧಾರಿತ ನೆಟ್ವರ್ಕ್ಗಳ ಮೇಲೆ ಇವರು ಕೆಲಸ ಮಾಡ್ತಾರೆ. ಇನ್ನು ಸ್ನೇಹಿತರೆ ಇವ್ರು ಕೆಲಸ ಮಾಡೋ ರೀತಿ ನೋಡಿದರೆ ಸ್ನೇಹಿತರೆ, ಜನ ಏನಾದರೂ ಇವ್ರು ಕೆಲಸ ಮಾಡೋದ್ರ ರೀತಿ ನೋಡಿದರೆ ಮಸ್ತ್ ಹ್ಯಾಕ್ ಮಾಡ್ತಾನೋ ಅನಿಸ್ಬಿಡ್ತದೆ. ಅದಷ್ಟೇ ಇಲ್ಲದೆ ಸ್ನೇಹಿತರೆ, ಭದ್ರತಾ ಹಕ್ಕುಗಳನ್ನು ಸೂಕ್ತವಾಗಿ ಪರಿಹರಿಸಲು ಹಲವಾರು ವೆಬ್ಸೈಟ್ಗಳನ್ನು ಯಶಸ್ವಿಯಾಗಿ ಹ್ಯಾಕ್ ಮಾಡಿದ್ದಾರೆ ಎಂಬುದರ ಕುರಿತು ಅವರು ಸ್ವಯಂ ಹೇಳ್ಕೊಂಡಿದ್ದಾರೆ. ನಮ್ಮ ಅಷ್ಟು ಇದು ಮಾಡೀನಿ ಇಷ್ಟು ಮಾಡೀನಿ ಅಂತ. ಆದರೆ ಅದರ ಬಗ್ಗೆ ಇನ್ನೂ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಇನ್ನು ಸ್ನೇಹಿತರೆ, ಅಂಕಿತ್ ಅವರು 2008ರಲ್ಲಿ ನಡೆದ ವಾರ್ ದಿ ಹ್ಯಾಕ್ ಎಂಬುದರ ಬಗ್ಗೆ ದೂರದರ್ಶನ ನೀಡಿದ್ರು. ಅವರೊಂದಿಗೆ ಜೋಸ್ ಕ್ಯಾಮ್ಕೋ ಅವರಿದ್ದರು. ಅವರೊಂದಿಗೆ ಸಾಕಷ್ಟು ವಾರ್ ದಿ ಹ್ಯಾಕ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟರು. ಇನ್ನು ಸ್ನೇಹಿತರೆ, ಫೋರ್ತ್ ಹ್ಯಾಕರ್ ಬಗ್ಗೆ ಹೇಳೋದಾದ್ರೆ ಸ್ನೇಹಿತರೆ, ಇವರು ಸನ್ನಿ ವೆಗಲಾ ಅಂತ. ಇವರು ಎಥಿಕಲ್ ಹ್ಯಾಕರ್ ಅಂತಲೇ ಅನಿಸ್ಕೊಂಡಿದ್ದಾರೆ. ಇವರು ಬರೀ ಹ್ಯಾಕ್ ಮಾಡೋದು ಅಷ್ಟೇ ಅಲ್ಲ, ಜನರಲ್ಲಿ ಅದರ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡಿದ್ದಾರೆ. ಹಲವಾರು ಪ್ರೋಗ್ರಾಮ್ಗಳನ್ನ ಮಾಡಿ ಅಥವಾ ಸಾಕಷ್ಟು ವೇದಿಕೆಗಳಿಗೆ ಹೋಗಿ ಹ್ಯಾಕ್ ಅಂದ್ರೆ ಏನು, ಅದರಿಂದ ಏನಾಗ್ತದೆ ಅನ್ನೋದರ ಜಾಗೃತಿಗಳನ್ನ ಜನರಿಗೆ ಮೂಡಿಸಿದ್ದಾರೆ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ಟೆಕ್ ಡಿಫೆನ್ಸ್ ಲ್ಯಾಬ್ನ ಸ್ಥಾಪಕರು ಕೂಡ ಮತ್ತು ಅಲ್ಲಿನ CEO ಕೂಡ ಆಗಿದ್ದಾರೆ ಇವರು. ಇನ್ನು ಸ್ನೇಹಿತರೆ, ಅವರು ಸನ್ನಿ ವೆಗಲಾ ಅವರು 26/11 ಲ್ಯಾಬ್ ಸ್ಫೋಟದಲ್ಲಿ ಸಮಯದಲ್ಲಿ ಭಯೋತ್ಪಾದನಾ ವಿರೋಧಿ ತಂಡಕ್ಕೆ ಸಹಾಯ ಮಾಡಲು ಅಹಮದಾಬಾದ್ನ ಸರಣಿ ಬಾಂಬ್ ಸ್ಫೋಟಗಳಲ್ಲಿ ಭಯೋತ್ಪಾದಕ ಇಮೇಲ್ಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡಿದ್ದಾರೆ. ಅಂದರೆ ಅಲ್ಲಿ ನಮ್ಮ ಭಯೋತ್ಪಾದಕ ಬಾಂಬ್ಗಳು ಏನಿರ್ತದಲ್ಲ ಅಲ್ಲಿ ಎಲ್ಲೆಲ್ಲಿ ಇರ್ತದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಹ್ಯಾಕ್ ಎಲ್ಲ ಅದ್ರ ಬಗ್ಗೆ ಎಲ್ಲ ಹ್ಯಾಕ್ ಮಾಡಿ ಎಲ್ಲ ತೆಗೆದಿದ್ದಾರೆ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ಇವರು ತಮ್ಮ 18ನೇ ವಯಸ್ಸಿನಲ್ಲಿ ಕಾಲ್ ಮತ್ತು ಏನು SMS ಅಥವಾ ಇಮೇಲ್ ಐಡಿಗಳ ಹ್ಯಾಕರ್ ಬಗ್ಗೆ ಬಹಿರಂಗಪಡಿಸಿದರು. ಅದರ ಬಗ್ಗೆ ಏನು ಅದು ಯಾವ ಥರ ಆಗ್ತದೆ ಅನ್ನೋದನ್ನ ತಮ್ಮ 18ನೇ ವಯಸ್ಸಿನಲ್ಲೇ ಜನರಲ್ಲಿ ಜಾಗೃತಿ ಮೂಡಿಸಿದರು. ಅದಷ್ಟೇ ಅಲ್ಲದೆ ಸ್ನೇಹಿತರೆ, 18ನೇ ವಯಸ್ಸಿನಲ್ಲಿ SMS ಮತ್ತು ವೋಲ್ಫ್ ತಂತ್ರಜ್ಞಾನದಲ್ಲಿ ಅನೇಕ ಲೋಪೋದೇಶಗಳನ್ನ ಕಂಡುಕೊಂಡರು ಅಂತ ಹೇಳ್ಬೋದು. ಇವರು 19ನೇ ವಯಸ್ಸಿನಲ್ಲಿ ಜನಪ್ರಿಯ ಸಾಮಾಜಿಕ ಜಾಲತಾಣಗಳಲ್ಲಿ ಸೆಷನ್ ಹೈಜಾಕ್ ಮತ್ತು ಕ್ರಾಸ್ ಸೈಟ್ ಸ್ಕ್ರಿಪ್ಟಿಂಗ್ ನಂತಹ ಲೋಪೋದೇಶಗಳನ್ನು ಕೂಡ ಕಂಡುಕೊಂಡರು ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ 5th ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಅಂತ ಏನು ಹೇಳ್ತೀವಲ್ಲ ಸ್ನೇಹಿತರೆ, ಅವ್ರ ಬಗ್ಗೆ ಹೇಳೋದಾದರೆ ಇವರು ಫಾಲ್ಗುನ್ ರಾಥೋಡ್ ಅಂತ. ಇವರ ಜನನ 18 ಡಿಸೆಂಬರ್ 1990 ಅಂತ. ಭಾರತ ಪ್ರಸಿದ್ಧ ಸೈಬರ್ ಭದ್ರತಾ ಸ್ಪೀಕರ್ ಕೂಡ ಮತ್ತು ನೈತಿಕ ಹ್ಯಾಕರ್, ಸಾಮಾಜಿಕ ಇಂಜಿನಿಯರ್ ಮತ್ತು ಉದ್ಯಮಿ ಅಂತಂದರೆ ಬಿಸ್ನೆಸ್ ಮ್ಯಾನ್. ಸ್ನೇಹಿತರೆ, ಇವರು ಫಾಲ್ಗುನ್ ರಾಥೋಡ್ ಅವರು ಭಾರತದ ಅಗ್ರ 25 ಭರವಸೆ ಸೈಬರ್ ಭದ್ರತಾ ಕಂಪನಿಗಳಿಂದ ಸಾಕಷ್ಟು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ಸ್ನೇಹಿತರೆ, ರಾಥೋಡರ ಅತ್ಯಂತ ಕಠಿಣ ಶ್ರಮ ಹಾಗೂ ಇವರ ಟ್ಯಾಲೆಂಟ್ ನೋಡಿ ಸಾಕಷ್ಟು ಇಂಟರ್ನ್ಯಾಷನಲ್ ಕಂಪನಿಗಳು ಕೂಡ ಇವರಿಗೆ ಕರೆ ಬಂದಿದೆ. ಮತ್ತು ಇಂಡಿಯಾ ಟುಡೇ ಭಾರತದ ಅಗ್ರ ಮತ್ತು ಸೈಬರ್ ಪೊಲೀಸರಲ್ಲಿ ಪಠ್ಯ ಪಡೆಯಲಾಗಿದೆ. ಸಿಲಿಕಾನ್ ಇಂಡಿಯಾ ನಿಯಂತ್ರಿಸಲಾಗದ ಭಾರತದ ಅಗ್ರ ನೈತಿಕ ಹ್ಯಾಕರ್ಗಳಲ್ಲಿ ಇವರು ಒಬ್ಬರಾಗಿದ್ದಾರೆ. ಅದಷ್ಟೇ ಅಲ್ಲದೆ ಸ್ನೇಹಿತರೆ, ICTTF ಅಂದರೆ ಇಂಟರ್ನ್ಯಾಷನಲ್ ಸೈಬರ್ ಥ್ರೆಟ್ ಟಾಸ್ಕ್ ಫೋರ್ಸ್ ಮತ್ತು CSSI ಅಂದರೆ ಸ್ನೇಹಿತರೆ ಸೈಬರ್ ಸೆಕ್ಯೂರಿಟಿ ಫೋರಮ್ ಇನ್ಸ್ಟಿಟ್ಯೂಟ್ನಲ್ಲಿ ಆಹ್ವಾನಿತ ಸದಸ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಅಷ್ಟೊಂದು ಉತ್ತಮವಾದ ಹ್ಯಾಕಿಂಗ್ ಕಲೆಯನ್ನು ಇವರು ಹೊಂದಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನೀವು ಕೇಳ್ತಿರ್ಬೋದು ಭಾರತದ ಟಾಪ್ 10 ಹ್ಯಾಕರ್ಸ್ ಬಗ್ಗೆ ಹೇಳಿ ಅಂತ. ಆದರೆ ಸ್ನೇಹಿತರೆ, ಟಾಪ್ 10 ಹ್ಯಾಕರ್ಸ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಅದರಿಂದ ನೀವು ಅವರ ಹೆಸರುಗಳನ್ನು ನೋಡ್ಬೋದು. ಇದಿಷ್ಟು ಸ್ನೇಹಿತರೆ ಭಾರತದ ಟಾಪ್ 5 ಹ್ಯಾಕರ್ಸ್ ಮತ್ತು ಪಿಕ್ಚರ್ನ ಇಂಟ್ರೊಡಕ್ಷನ್ ಬರುವಂಥ ಸರ್ಟಿಫಿಕೇಟ್ ಬಗ್ಗೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆಯಲ್ಲ, ಇಷ್ಟ ಆಗಿದ್ರೆ ಒಂದು ಲೈಕ್ ಇರಲಿ. ಮತ್ತು ಸ್ನೇಹಿತರೆ, ಹ್ಯಾಕಿಂಗ್ ಮಾಡೋದು ಒಂದು ದೊಡ್ಡ ಕ್ರೈಮನ್ನೇ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಫೋನ್ ಸೆಕ್ಯೂರಿಟಿನ ತುಂಬ ಸೇಫಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ನೋಡೋದಲ್ಲಿ ಮತ್ತೊಂದು ಹೊಸ ಫ್ಯಾಕ್ಟ್ಗಳಂದೇ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ನಿರೀಕ್ಷೆ ನಮ್ಮ ಚಾನಲ್ ಮೇಲೆ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಟಾಟಾ, ಬಾಯ್, ಜೈ ಹಿಂದ್.